ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಉಚ್ಚಿಲದ ದಸರಾ ನೋಡಲಿಕ್ಕೆ ಹೋಗ್ತಿದ್ದೇವೆ. ನೈಟ್ ಹೊತ್ತು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಏನೆಲ್ಲ ಸಂತೆ ಎಲ್ಲ ಇತ್ತು ಅಂತ ನೋಡ್ಕೊಂಡು ಬರೋಣ. ಅಂದರೆ ನೈಟ್ ಹೊತ್ತು ಬೆಳಗ್ಗೆ ಹೋಗಿರ್ತೇವೆ, ಅಂದರೆ ಎಲ್ಲ ದೇವರನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಇನ್ನು ನೈಟ್ ಹೊತ್ತು ಹೇಗೆಲ್ಲ ಡೆಕೋರೇಷನ್ ಮಾಡಿದರು ಅಂತ ನಾವು ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ನೀವೇ ನೋಡ್ತಿದ್ದೀರಲ್ಲ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಅಲ್ಲೆಲ್ಲಿ ಅಂಗಡಿ ಎಲ್ಲ ಇಟ್ಟಿದ್ರು, ತುಂಬ ಸಂತೆ ಎಲ್ಲ ಬಂದಿತ್ತು. ಹಾಗೆ ನಾವು ಸಂತೆ ತಿರುಗಾಡ್ಕೊಂಡು ಬರೋಣ ಅಂತ ಹೋದ್ವಿ. ನೈಟ್ ಹೊತ್ತು ನೋಡೋದಂದ್ರೇ ಚೆಂದ, ಡೆಕೋರೇಷನ್ಸ್ ಎಲ್ಲ, ಲೈಟಿಂಗ್ ಎಲ್ಲ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ. ಹೋದ ವರ್ಷ ಸಹ ಈ ಥರ ಡೆಕೋರೇಟ್ ಮಾಡಿದ್ರು, ಆದರೆ ಇಷ್ಟೊಂದು ಅಂಗಡಿಗಳೆಲ್ಲ ನಾನು ನೋಡಿರಲಿಲ್ಲ. ಈ ವರ್ಷ ತುಂಬ ಅಂಗಡಿಗಳಿತ್ತು. ಎಂಟ್ರೆನ್ಸ್ ಆಗುವಾಗಲೇ ತುಂಬ ಅಂಗಡಿಗಳ ಲೈನ್ ಇತ್ತು. ನಂತರ ನಮ್ಮದು ಟೆಂಪಲ್ದು ಮೇಯ್ನ್ ದ್ವಾರನೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಬೆಳಗ್ಗೆ ನೋಡೋದಕ್ಕಿಂತ ನಾವು ನೈಟ್ ಟೆಂಪಲನ್ನು ನೋಡೋದೇ ತುಂಬ ಒಂದು ಅದ್ಭುತವಾದಂತಹ ದೃಶ್ಯ ಅದು. ನೋಡಿ, ನಾವೀಗ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಟೆಂಪಲ್ ಎದುರುಗಡೆ. ಹೋಗುವಾಗಲೇ ತುಂಬ ಅಂದರೆ ತುಂಬ ಒಳ್ಳೆಯದಾಗಿ ಲೈಟಿಂಗ್ಸ್ ಇತ್ತು. ನೋಡುವಾಗಲೇ ತುಂಬ ಖುಷಿ ಆಯಿತು. ಇನ್ನು ಹಾಗೆಯೇ ಸ್ವಲ್ಪ ಮುಂದೆ ಹೋಗಿ ನಂತರ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾವು ಟೆಂಪಲ್ ಒಳಗಡೆ ಹೋಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು, ಲೈನ್ ಉದ್ದ ತುಂಬ ಇತ್ತು. ಹಾಗಾಗಿ ನಾವು ಟೆಂಪಲ್ ಒಳಗಡೆ ಹೋಗಲಿಲ್ಲ, ಜಸ್ಟ್ ಹೊರಗಡೆನೇ ಸುತ್ತಾಡಿಕೊಂಡು ಹೋದ್ವಿ. ನಾನು ನಿಮಗೀಗ ತೋರಿಸ್ತೇನೆ ನೋಡಿ, ಎಷ್ಟು ಲೈನ್ ಉಂಟಂತ ಹೊರಗಡೆ. ಅಂದರೆ ಟೆಂಪಲ್ ಒಳಗಡೆ ಹೋಗ್ಲಿಕ್ಕೆ ಅಷ್ಟೊಂದು ಲೈನ್ ಇರುವಾಗ ನಾವು ಆ ಲೈನಲ್ಲಿ ಹೋಗಿ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ತುಂಬ ಲೈನ್ ಇತ್ತು. ನೋಡಿ ಎಷ್ಟು ಉದ್ದ ಲೈನ್ ಉಂಟಂತ ನೀವೇ ನೋಡ್ತಿದ್ದೀರಲ್ಲ. ಇಷ್ಟು ಉದ್ದ ಲೈನಲ್ಲಿ ನಾವು ದೇವರ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹೊರಗಡೆನೇ ತಿರುಗಾಡಿ ಎಲ್ಲ ಹೋಗೋಣ ಅಂತ. ಎಕ್ಸಿಬಿಷನ್ ಎಲ್ಲ ಇತ್ತು, ನಾವು ಬಂದಿರಲಿಲ್ಲ ಎಕ್ಸಿಬಿಷನ್ ಎಲ್ಲ ನೋಡಲಿಕ್ಕೆ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹೊರಗಡೆ ನೋಡುವಾಗಲೇ ಹುಡಿದು ಬಾಯಿ ಒಳಗೆ ಹೋಗಿದ್ದಾಗೆ ಆಯಿತು ನಮಗೆ. ನೋಡಿ ಅಂತೆ ಹುಡಿಯಲ್ಲಿ ಎಷ್ಟು ಉದ್ದುಂಟಂತ. ಇನ್ನು ಒಳಗಡೆ ಹೋಗ್ತಾ ಇರುವಾಗಲೇ ಸ್ವಲ್ಪ ಹೂವಿದು ಡೆಕೋರೇಷನ್ಸ್ ಎಲ್ಲ ಇತ್ತು. ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಯಾವ ರೀತಿ ಡೆಕೋರೇಟ್ ಹೂವಿದೆ ಎಲ್ಲ ಡೆಕೋರೇಟ್ ಮಾಡಿದವರು, ಫ್ರೆಶ್ ಆಗಿ ಕಾಣ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇದು ನೋಡಿ ಅಂತೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ, ತುಂಬ ಕ್ಯೂಟಾಗಿ ಕಾಣ್ತಿತ್ತು ಹೂವಿನಿಂದ. ಇನ್ನು ಇಲ್ಲಿ ಸ್ವಲ್ಪ ಮುಂದೆ ಹೋಗುವಾಗ ಒಂದು
ಪಂಜರ ಇತ್ತು ಹಕ್ಕಿದು. ಇನ್ನು ವೆರೈಟಿ ಗಿಡಗಳಿತ್ತು, ಹೂವಿನ ಗಿಡಗಳಾಗಿರಲಿ, ಬೇರೆ ಬೇರೆ ವೆರೈಟಿ ಗಿಡಗಳೆಲ್ಲ ಇತ್ತು. ನಾವು ಹೋಗೋ ದಾರಿ ಆಚೆ ಈಚೆ ಕಡೆ ಎಲ್ಲ ಗಿಡಗಳನ್ನು ಇಟ್ಟಿದ್ರು. ಇನ್ನು ಇಲ್ಲಿ ಹೂವಿನ ಗಿಡ ಮಾರಾಟಕ್ಕಿದೆ ಅಂತ ಹಾಕಿದ್ರು, ತಗೊಳ್ಳೋರಿಗೆ ತಗೋಬೋದು. ನಿಮಗೆ ಇಷ್ಟವಾದಂತಹ ಹೂವಿನ ಗಿಡಗಳನ್ನು ತಗೊಂಡು ಹೋಗ್ಬೋದು. ಫಿಕ್ಸಡ್ ರೇಟ್ ಅಂತ ಇಟ್ಟಿದ್ರು. ಇನ್ನು ಸ್ವಲ್ಪ ಮುಂದೆ ಹೋದರೆ ವೆರೈಟಿ ಫಿಶ್ಗಳಿತ್ತು ನೋಡಿ, ಯಾವ ರೀತಿ ಚಿಕ್ಕ ಚಿಕ್ಕ ಫಿಶ್ ಆಗಿರ್ಬೋದು. ನಂತರ ಯಾವ ರೀತಿ ನಾವು ಫಿಶನ್ನು ಹಿಡಿಯುವುದಂತ ಸಹ ಒಂದು ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ಒಂದು ಮನೆ ಆಗಲಿ, ಬೋಟ್ ಆಗಲಿ, ವೆರೈಟಿ ಫಿಶ್ ಆ್ಯಂಡ್ ತುಂಬ ಥರ ವೆರೈಟಿ ಬೋಟ್ಗಳಿಟ್ಟಿದ್ರು. ನಾವು ನೋಡಿದಂತಹ ಬೋಟ್ಗಳೇ ಇಲ್ಲಿ ಲೈನಲ್ಲಿ ಇಟ್ಟಿದ್ರು. ನಾವು ನೋಡ್ತಾ ಹೋಗುವಾಗ ನಮಗೆ ಇಲ್ಲಿ ನೋಡಿ ಒಂದು ದೊಡ್ಡ ಫಿಶ್ ಕಾಣ್ತಾ ಉಂಟು. ಇಲ್ಲಿ ನೋಡಿ ಏಡಿ ಉಂಟು, ದೊಡ್ಡ ಏಡಿ. ಇದೊಂದು ಬೋಟ್. ನಮಗೆ ಗೊತ್ತಿರದಂತಹ ಬೋಟ್ಗಳು ತುಂಬ ಇತ್ತು ಈ ಎಕ್ಸಿಬಿಷನಲ್ಲಿ. ಇನ್ನು ಆಚೆ ಸೈಡ್ ಬೋಟ್ ಇಟ್ಟಿದ್ರು, ಈಚೆ ಸೈಡ್ ವೆರೈಟಿ ಫಿಶ್ಗಳನ್ನು ಇಟ್ಟಿದ್ರು. ಅಂದರೆ ಹಾಗೆ ಮುಂದೆ ನೋಡ್ತಾ ಹೋದರೆ ಹಳೆ ಕಾಲದ ಕಾಯಿನ್ಸ್ ಎಲ್ಲ ಇತ್ತು. ಅಂದರೆ ನಾವು ಹುಟ್ಟುವ ಮುಂಚೆ ಎಲ್ಲ ಇದ್ದಂತಹ ಕಾಯಿನ್ಸ್, ನಮಗೆ ಗೊತ್ತಿರದಂತಹ, ನಾವು ನೋಡದಿರದಂತಹ ಕಾಯಿನ್ಸ್, ನೋಟ್ ಎಲ್ಲ ಇತ್ತು. ಇನ್ನು ಹೀಗೆ ಮುಂದೆ ಹೋಗ್ತಾ ಇದ್ದಾಗ ನೋಡಿ ಮಹಾಲಕ್ಷ್ಮಿ ಟೆಂಪಲ್. ಇನ್ನು ನಾವು ಸಂತೆನ ನೋಡಲಿಕ್ಕೆ ಹೋಗೋಣ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಏನೆಲ್ಲ ಇತ್ತು ಏನೆಲ್ಲ ಇರಲಿಲ್ಲ ಅಂತ. ಎಂಟ್ರಿ ಆಗುವಾಗಲೇ ಮಕ್ಕಳದೆಲ್ಲ ಆಟ ಸಾಮಾನೆಲ್ಲ ಇಟ್ಟಿದ್ರು.
ವೆರೈಟಿ ಪ್ಯಾಂಟ್, ಇಯರಿಂಗ್ಸ್ ಎಲ್ಲ ಇತ್ತು. ಹಾಗೆಯೇ ನಾವು ನೋಡ್ತಾ ಬರೋಣ ಅಂಗಡಿಗೆಲ್ಲ ಏನೆಲ್ಲ ಇತ್ತು ಅಂತ ನೋಡ್ಕೊಂಡು ಬರೋಣ. ಮಕ್ಕಳನ್ನ ಕರ್ಕೊಂಡು ಹೋದ್ರಂತೂ ಹೇಳುದೇ ಬೇಡ, ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಬ್ಯಾಗ್ಸ್ ನೋಡಿ ಎಷ್ಟು ವೆರೈಟಿ ಎಲ್ಲ ಬ್ಯಾಗ್ಸ್ ಎಲ್ಲ ಇದೆ ಅಂತ. ಇನ್ನು ನಮಗೊಂದು ಬ್ಯಾಗ್ ನೋಡಲಿಕ್ಕಿತ್ತು, ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಯಾವ ಬ್ಯಾಗ್ ತಗೊಳ್ಳೋದಂತ. ಇವರು ಹೇಳ್ತಿದ್ರು ಒಂದು ಬ್ಯಾಗ್ ಅಂದರೆ ನಾವು ನೋಡಿದ್ರೆ ಸೈಡ್ ಬ್ಯಾಗ್, ಈ ಬ್ಯಾಗಿಗೆ ಅಂತ ಹೇಳಿದರೆ ಒಂದು ಇದಕ್ಕೆ 250 ಹೇಳಿದರು. ಕಮ್ಮಿ ಮಾಡಲಿಕ್ಕೇ ಕೇಳಲಿಲ್ಲ. ಹಾಗೂ ಚರ್ಚೆ ಮಾಡಿ ನಮಗೆ 200 ಕೊಡಿ ಅಂತ ಹೇಳಿದರು, ಕೇಳಲಿಲ್ಲ. ನಂತರ ಲಾಸ್ಟಿಗೆ 220 ಅಂತ ಹೇಳಿ ಲಾಸ್ಟ್ ಫೈನಲ್ ಮಾಡಿದರು. ನಾನು ಅಂದರೆ 250 ಇದ್ದದ್ದು 220ಗೆ ಕೊಡ್ತೇನೆ ಅಂತ ಹೇಳಿದರು. ನಾವು 200 ಕೊಡಿ ಅಂತ ಹೇಳಿದ್ರು ಸಹ ಕೇಳಲೇ ಇಲ್ಲ. ಲಾಸ್ಟ್ ಫೈನಲ್ 220 ಕೊಟ್ಟು ನಾವೊಂದು ಬ್ಯಾಗ್ ಸೆಲೆಕ್ಟ್ ಮಾಡಿ ಬಂದ್ವಿ. ನಾವು ಬ್ಯಾಗ್ ತಗೊಂಡು ಬಂದ್ವಿ. ಒಂದು ಬ್ಯಾಗ್ ಲಾಸ್ಟ್ ಫೈನಲ್ ಮಾಡಿ ಒಂದು ಬ್ಯಾಗ್ ತಗೊಂಡು ಬಂದ್ವಿ. ಈ ಥರ ಈಗಿನ ಸ್ಟೈಲ್ ಈ ಥರ ಬ್ಯಾಗ್, ಸೈಡ್ ಬ್ಯಾಗ್. ನಂತರ ಹಾಗೆ ನೋಡ್ತಾ ವೆರೈಟಿ ಬ್ಯಾಗ್ಸ್ ಎಲ್ಲ ಇತ್ತು. ನೋಡುವಾಗ ಎಲ್ಲವೂ ಕೂಡ ಇಷ್ಟ ಆಗ್ತದೆ, ಎಲ್ಲವೂ ಕೂಡ ತಗೋಬೇಕಂತ. ಆದರೆ ನಾವು ಎಲ್ಲ ಕೂಡ ತಗೊಳ್ಳುವಷ್ಟು ನಮ್ಮ ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ನೋಡ್ದಕ್ಕೇನು ಹಣ ಕೊಡಬೇಕಾ, ಹಾಗಾಗಿ ನೋಡ್ತಾ ಹೋದ್ವಿ. ಏನಿಲ್ಲ ನೋಡೋದಂದರೆ ತಗೊಳ್ಳೋದಿದ್ರೂ ಸಹ ನಮಗೆ ನೋಡ್ಬೋದಲ್ಲ ಏನೆಲ್ಲ ಉಂಟು, ಎಷ್ಟು ರೇಟ್, ಮಾರ್ಕೆಟಲ್ಲಿ ಎಷ್ಟು ರೇಟ್, ಅಂದರೆ ಈ ನಮ್ಮದು ಫಂಕ್ಷನ್ಗೆಲ್ಲ ಬಂದರೆ ಅಂಗಡಿಯೆಲ್ಲ ಇಟ್ಟರೆ ಎಷ್ಟು ರೇಟ್ ಅಂತ ನಾವು ನೋಡ್ಬೋದು. ಹಾಗೆ ನೋಡ್ತಾ ಮುಂದೆ ತುಂಬ ಅಂಗಡಿ ಸಿಕ್ತು. ತುಂಬ ಅಂಗಡಿ ಸಿಕ್ತು. ನೋಡಿದಷ್ಟು ನಮಗೆ ಮುಗಿಯದಷ್ಟು ಆ ಥರ ಅಂಗಡಿ ಸಿಕ್ತು. ನಾವು ಹೋಗಿ ಸಂತೆ ತಿರುಗುವಾಗಲೇ ನಮಗೆ ಅಂದರೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ, ಅಷ್ಟು ಅಂಗಡಿ ಎಲ್ಲ ಇತ್ತು. ಒಂದೊಂದು ನೋಡ್ತಾ ಹೋಗುವಾಗ ಸ್ವಲ್ಪ ಖುಷಿ ಆಗ್ತದೆ, ಮನಸ್ಸಿಗೂ ನೆಮ್ಮದಿ ಆಗ್ತದೆ. ಒಂದು ಹೊರಗಡೆ ನಾವು ಸುತ್ತಾಡ್ಕೊಂಡು ಬರೋದಂತ ಹೇಳಿದರೆ. ಇಲ್ಲಿ 300 ರೂಪೀಸಿಗೆ 150 ರೂಪೀಸಿಗೆ 1 ಟಾಪ್ ಅಂತ ಇತ್ತು. ನೋಡಿ ಎಂಥ ಒಳ್ಳೆ ಟಾಪ್ಸ್ ಅಂತ ಹೇಳಿದರೆ, ನಮಗೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಉಂಟಲ್ಲ ಮಾರ್ಕೆಟಲ್ಲಿ, ಇಲ್ಲಿ 150ಗೆ 1 ಟಾಪ್ ಅಂತೆ. ಅದು ಸಹ ಎಷ್ಟು ಡಿಸೈನ್ ನೋಡಿ, ಎಷ್ಟು ಒಳ್ಳೆ ಡಿಸೈನ್ಸ್ ಅಂತ ನನಗೆ ನೋಡುವಾಗಲೇ ಶಾಕ್ ಆಯಿತು. 150ಗ ಅಂತ. ಈಗಿನ ಕಾಲದಲ್ಲಿ 150ಗೆ ಏನು ಬರುತ್ತೆ ಅಲ್ಲ, ಇಷ್ಟು ಒಳ್ಳೆ ಟಾಪ್ಸ್ ಎಲ್ಲ ಬರುತ್ತಾ. ಅಂದರೆ ಸೈಡಲ್ಲಿ ಒಂದು ಸ್ಟಿಚ್ ಇರ್ತದೆ, ಒಂದು ಸ್ಟಿಚ್ ಮಾಡಬೇಕಾಗಿರ್ತದೆ. ಆದರೂ ಸಹ ಆಗ್ಬೋದಲ್ಲ, ನಮಗೊಂದು ಸ್ಟಿಚ್ ಮಾಡೋದಕ್ಕೂ ಏನೋ ಅಷ್ಟು ಇದಾಗೋದಿಲ್ಲಲ್ಲ. ಹಾಗೆ ಇಲ್ಲಿ ನೋಡಿ ಎಷ್ಟು ವೆರೈಟಿ ಲಿಪ್ಸ್ಟಿಕ್ ಎಲ್ಲ, ಎಷ್ಟು ಮೇಕಪ್ ಐಟಮ್ಸ್ ಎಲ್ಲ ಉಂಟಂತ. ರೇಟ್ ಕೂಡ ಕಡಿಮೆ. ಆದರೆ ನಾವು ಇದಕ್ಕೊಂದು ಯೂಸ್ ಮಾಡುವಾಗ ಸ್ವಲ್ಪ ನಾವು ಜಾಗ್ರತೆ ವಹಿಸ್ತೇವೆ. ನಾವು ಯಾವಾಗಲೂ ಮೇಕಪ್ ಐಟಮ್ಸ್ ಎಲ್ಲ ನಾವು ಹೊರಗಡೆ ಈ ಥರ ಚೀಪಲ್ಲೆಲ್ಲ ತಗೊಳ್ಳೋದಿಲ್ಲಲ್ಲ. ಹಾಗೆ ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಇಲ್ಲಿ ತುಂಬ ಇಯರಿಂಗ್ಸ್ ಇತ್ತು. ಇದು ಸಹ ಹಾಗೆಯೇ ತುಂಬ ಚೀಪಲ್ಲಿತ್ತು ಇಯರಿಂಗ್ಸ್ ಎಲ್ಲ.
ಇನ್ನು ಮುಂದೆ ಹೋಗ್ತಾ ಚರ್ಮುರಿ ಅಂಗಡಿ, ಇನ್ನು ತಿಂಡಿದ ಅಂಗಡಿ ಎಲ್ಲ ಸ್ಟಾರ್ಟ್ ಆಗ್ತದೆ. ನಮಗೆ ಏನು ಬೇಕು, ವಡಾಪಾವ್ ಆಗಲಿ, ಚರ್ಮುರಿ ಆಗಲಿ, ಐಸ್ ಕ್ರೀಮ್ ಆಗಲಿ, ಮತ್ತು ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿರ್ತಾರಲ್ಲ ಅದು ಆಗಲಿ, ತುಂಬ ವೆರೈಟಿ ತಿಂಡಿಗಳದ್ದೊಂದು ಸ್ಟಾಲ್ ಇತ್ತು. ಇನ್ನು ಇಲ್ಲಿ ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಆ ಜೋಕಾಲಿ ಉಯ್ಯಾಲೆಯಲ್ಲಿ. ಅದು ನೋಡುವಾಗ ನಮಗೆ ಹಾಗೆ ಅನಿಸೋದಿಲ್ಲ, ಅದು ಫಾಸ್ಟಾಗಿ ಹೋಗ್ತದೆ ಅಂದರೆ ಅಷ್ಟು ಹೆದರಿಕೆ ಆಗೋದಿಲ್ಲ. ನಾವು ಕೆಳಗಿಂದ ನೋಡಿದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮಗೆ ಗೊತ್ತಾಗೋದು ಎಷ್ಟು ಅದು ನಮಗೆ ಭಯ ಆಗ್ತದೆ ಅಂತ. ನನ್ನಮ್ಮ ಹೇಳ್ತಿದ್ರು ಅದು ಸ್ವಲ್ಪ ಮೇಲ್ಗಡೆ ಹೋಗ್ತಾ ಉಂಟಂತ, ಅಷ್ಟೇನು ಇದಾಗೋದಿಲ್ಲ ಅಂತ. ಮತ್ತೆ ಅದು ಸ್ಟಾರ್ಟ್ ಆಗ್ತದಲ್ಲ, ಮತ್ತೆ ಹೋಗುವಾಗ ಅಮ್ಮನಿಗೇನೆ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಉದ್ದು ಅಂದರೆ ಎಷ್ಟು ಜೋರಾಗಿ ಹೋಗ್ತಾ ಉಂಟಾ ಅಂತ ಅವರಿಗೆ ತುಂಬ ಭಯ ಆಯಿತು ನೋಡುವಾಗಲೇ. ಇನ್ನು ಕುತ್ಕೊಂಡವರಿಗೆ ಹೇಗಾಗಿರ್ಬೋದಲ್ವ. ನಾನು ಒಂದು ಸಲ ಕುತ್ಕೊಂಡಿದ್ದೆ, ಒಂದು ಸಲನೇ ಕುತ್ಕೊಂಡು ನನಗೆ ಸಾಕಾಗಿದೆ. ಇನ್ನು ನಾನು ಅದರಲ್ಲಿ ಕುತ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೇನೆ. ಇನ್ನು ನನಗೆ ಅಂದರೆ ಪೈನಾಪಲ್ ಅಂತ ತುಂಬ ಇಷ್ಟ, ಹಾಗೆ ನಾನು ಪೈನಾಪಲ್ ತಗೊಂಡೆ. 20 ರುಪೀಸ್ಗೆ 1 ಕಪ್ ಅಂತ ಹೇಳಿದರು, ಹಾಗೆ ಪೈನಾಪಲ್ ತಗೊಂಡೆ. ಆನಂತರ ಈಚೆ ಸೈಡ್ ಇದು ಸಹ ಇತ್ತು, ವಾಟರ್ ಮೆಲನ್ ಸಹ ಇತ್ತು ಈಚೆ ಸೈಡಲ್ಲಿ. ನನಗೆ ವಾಟರ್ ಮೆಲನ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಒಂದು ಕಪ್ ತಗೊಂಡ್ವಿ. ಇನ್ನು ಇಲ್ಲಿ 30 ರುಪೀಸಿಗೆ ಅಂದರೆ 50ಗೆ ಎಷ್ಟು ರಿಂಗ್ ಹೇಳಿದರು, 50ಗೆ ಎಷ್ಟು ರಿಂಗ್ ಹೇಳಿದರು. ನಮಗೆ ಹಾಕೋದಿಲ್ಲ ಅಂತ ಗೊತ್ತಿತ್ತು, ಹಾಗಾಗಿ ನಾನು 4 ರಿಂಗಿಗೆ 30 ರುಪೀಸ್ ಕೊಟ್ವಿ. ಅದೇ ಸ್ವಲ್ಪ ಟ್ರೈ ಮಾಡೋಣ ಅಂತ. ಆದರೂ ಸಹ ಅದು ಬರಲಿಲ್ಲ, ಜಸ್ಟ್ ಟ್ರೈ ಮಾಡೋದಷ್ಟೇ. ಒಂದು ಖುಷಿಯಲ್ಲ, ಒಂದು ಯಾವುದು ಲೈಫಲ್ಲಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು. ಅಂದರೆ ಆಟದಲ್ಲಿ ಅಂದರೆ ಒಂದು ಖುಷಿಯೇ ಬೇರೆ, ಒಂದು ಆಟ ಆಡೋದು ಅಂತ ಹೇಳಿದರೆ. ಹಾಗೆ ಒಂದು ಟ್ರೈ ಮಾಡೋಣ ಅಂತ ತಗೊಂಡ್ವಿ. ಕೊನೆಗೂ ನಾವು ಒಂದು ಸಹ ಹಾಕಲಿಲ್ಲ, ಅದು ಸಹ ಅರ್ಧ ಬಿತ್ತು, ಹಾಕಲಿಲ್ಲ. ಹಾಗೆ ವಾಪಸ್ ಬಂದ್ವಿ ಹಣ ಕೊಟ್ಟು. ಇನ್ನು ಒಂದು ಸಲ ಹೋದ್ವಿ, ತುಂಬ ಇಷ್ಟ ಆಯಿತು. ಹಾಗೆ ಇನ್ನೊಂದು ಸಲ ಪೈನಾಪಲ್ ಮತ್ತು ವಾಟರ್ ಮೆಲನ್, ಅಮ್ಮನವರು ಹೇಳಿದ್ರು ನಮಗೆ ವಾಟರ್ ಮೆಲನ್ ತಗೊಂಡು ಬನ್ನಿ ಅಂತ. ಸೊ ನನಗೆ ಪೈನಾಪಲ್ ತಗೊಂಡು ಅಮ್ಮನವರಿಗೆ ವಾಟರ್ ಮೆಲನ್ ತಗೊಂಡು ಬಂದ್ವಿ. ಇನ್ನು ಮೊಬೈಲ್ ಕವರ್ಸ್ ನೋಡಿ, ಎಷ್ಟು ಮೊಬೈಲ್ಸ್ ಕವರ್ಸ್. ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಡ್ರೆಸ್ ಇದಾಗಲಿ ತುಂಬ ಅಂಗಡಿ ಸಿಕ್ತು. ಡ್ರೆಸ್ ಇದು ಒಂದಲ್ಲ ಎರಡಲ್ಲ ತುಂಬ ಅಂಗಡಿ ಸಿಕ್ತು. ಇಲ್ಲಿ ನೋಡಿ ಎಷ್ಟು ಅಂತ ಹೇಳಿದರೆ 20 ರುಪೀಸಿಗೆ ಏನೇ ತಗೊಂಡ್ರು 20 ರುಪೀಸ್ ಅಂತೆ. ಗರಂ ಮಸಾಲ ಆಗಲಿ ತುಂಬ ವೆರೈಟಿ ಇತ್ತು ನೋಡಿ ನೀವು. ಹಾಗೆ ಸ್ವಲ್ಪ ಅಲ್ಲಿ ನೋಡ್ತಾ ಏನೆಲ್ಲ ಉಂಟಂತ ನೋಡಿಕೊಂಡು ಸ್ವಲ್ಪ ಐಟಮ್ಸ್ ಅಮ್ಮ ತಗೊಂಡ್ರು. ಅದನ್ನು ತಗೊಂಡು ನೆಕ್ಸ್ಟ್ ನಾವು ಮುಂದೆ ಹೋದ್ವಿ. ಇಲ್ಲಿ ನೋಡಿದರೆ ವೆರೈಟಿ ಬಳೆಗಳಿತ್ತು, ನಾವು 2 ಬಳೆ ತಗೊಂಡ್ವಿ. ಆನಂತರ ಎಷ್ಟು ನೋಡಿದರೂ ಮುಗಿತಿಲ್ಲ, ಎಷ್ಟು ಸಂತೆ ನೋಡಿದರೂ ಸಹ ಮುಗಿತಿಲ್ಲ. ಮುಂದೆ ಹೋದಷ್ಟು ಹೋಗ್ತಾನೇ ಉಂಟು. ನನಗೆ ಚರ್ಮುರಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಚರ್ಮುರಿ ತಗೊಂಡ್ವಿ. ನಂತರ ಇಲ್ಲಿ ಗೋಬಿ ಮಂಚೂರಿಯನ್ ಎಲ್ಲ ಉಂಟು. ನಾನು ಹೊರಗಡೆ ಗೋಬಿ ಮಂಚೂರಿಯೆಲ್ಲ ತಿನ್ನೋದಿಲ್ಲ, ನನಗೆ ಹೊರಗಡೆ ಫುಡ್ ಅಂದರೆ ಈ ಥರ ನಾನು ಹೊರಗಡೆ ತಿನ್ನೋದಿಲ್ಲ, ನನಗೆ ಆಗೋದಿಲ್ಲ, ಗೋಬಿ ಮಂಚೂರಿಯೆಲ್ಲ ತಿನ್ನೋದಿಲ್ಲ. ಹಾಗೆ ಅದನ್ನು ನೋಡ್ತಾ ಮುಂದೆ ಹೋದ್ವಿ. ಇಲ್ಲಿ ಸಹ ನೋಡಿ ಎಷ್ಟು ಜನ ಕೂತಿದ್ದಾರೆ. ಇಲ್ಲಿ ಚರ್ಮುರಿ ತಿನ್ನೋಣ ಅಂತ ಬಂದ್ವಿ. ನನಗೆ ಎಲ್ಲಿ ಹೋದ್ರೂ ಸಹ ಒಂದು ಚರ್ಮುರಿ ತಗೊಂಡು ತಿನ್ನಬೇಕು. ಹಾಗೆ ಒಂದು ಚರ್ಮುರಿ ತಗೊಳ್ಳೋಣ ಅಂತ ಬಂದ್ವಿ. ಚರ್ಮುರಿ ತಗೊಂಡು ಆನಂತರ ಲಾಸ್ಟ್ ಬರುವಾಗ ನಾವು ಚರ್ಮುರಿ ತಗೊಂಡು ಬಂದ್ವಿ. ಇವತ್ತಿಂದು ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಅಂದರೆ ಸ್ವಲ್ಪ ತಗೊಂಡದ್ದು, ಏನು ತಗೊಂಡಿಲ್ಲ ಅಷ್ಟೊಂದು. ಇನ್ನು ಚರ್ಮುರಿ ಎಲ್ಲ ತಿಂದು ಹೊರಡೋಣ ಅಂತ.
ಇನ್ನು ಮೆರವಣಿಗೆದು ವಿಡಿಯೋ ಎಲ್ಲ ನಾವು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.